ರಾತ್ರಿ 10 ಗಂಟೆಯ ಒಳಗಾಗಿ ಧ್ವನಿವರ್ಧಕ ಬಳಕೆಯನ್ನು ಸ್ಥಗಿತಗೊಳಿಸುವುದು ಹಾಗೂ ಡಿಜೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು, ಇದನ್ನು ಸಂಘಟಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಗರ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಹೇಳಿದರು. ಕೆಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಪದ ಬಳಕೆ, ಅಭಿನಯದ ಬಗ್ಗೆ ಈಗಾಗಲೇ ದೂರುಗಳು ಬಂದಿವೆ. ಹಾಗಾಗಿ ಗಣೇಶೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಸಂಘಟಕರೇ ಎಚ್ಚರಿಕೆ ವಹಿಸಬೇಕು ಎಂದು ಜಾನ್ಸನ್ ಸಲಹೆ ನೀಡಿದರು. ಎಸ್ಐ ಆಂಜನೇಯ ರೆಡ್ಡಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಸೂಚನೆಯ ಪ್ರಕಾರ ರಾತ್ರಿ 10 ಗಂಟೆಯ ಒಳಗೆ ಧ್ವನಿವರ್ಧಕ ಬಂದ್ ಮಾಡಬೇಕು. ಅದು ಆಯಾ ಕಾರ್ಯಕ್ರಮದ ಸಂಘಟಕರ ಜವಾಬ್ದಾರಿಯಾಗಿದ್ದು, ಮೆರವಣಿಗೆ ಸಾಗುವ ಅಥವಾ ಕಾರ್ಯಕ್ರಮ ನಡೆಯುವ ಆಸುಪಾಸಿನ ಜನರಿಗೆ ತೊಂದರೆಯಾಗುತ್ತದೆ ಎನ್ನುವ ಭಾವನೆ ನಮ್ಮಲ್ಲಿರಬೇಕು. ಇನ್ನು ರಸ್ತೆಯಲ್ಲಿ ಮೆರವಣಿಗೆ ಆದಷ್ಟು ಬೇಗ ಸಾಗಬೇಕು. ಆಂಬ್ಯುಲೆನ್ಸ್ ಸಹಿತ ಅಗತ್ಯ ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟಾಗದಂತೆ ಗಮನ ಹರಿಸಬೇಕು ಎಂದರು. ಸಿಸ್ಟಮ್ ಏನಿಲ್ಲ, ಆ ಸಿಸ್ಟಮ್ಗೆ ನಾವು ಇದಿಲ್ಲ. ಸಿಸ್ಟಮ್ ಯಾವ್ದು ಮೈಕ್ ಸಿಸ್ಟಮ್ ಏನಿದೆಯಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 10 ಗಂಟೆಗೆ ಬಂದ್ ಆಗಬೇಕು ಅಂತ ಹೇಳೋದು. ಅದು ಕೂಡ ಏನು ಮಾಡ್ತಾರೆ, ನೀವು ಹೇಳಿದ್ರೆ ಆಗಲಿ ನೀವು ಡಿಸ್ಕಸ್ ಮಾಡ್ದಂಗೆ ಇನ್ನೂ ಸೌಂಡು ಕಡಿಮೆ ಮಾಡಿ ಅಂತಂದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ. ನೈಟ್ ಎಲ್ಲ ಮಲಗಿರ್ತಾರೆ. ಈಗ ನಮಗೆ ಆರಾಧನೆ ನಮ್ಗೆ ಚೆನ್ನಾಗಿರ್ತದೆ, ಸರಿ. ಈಗ ಇನ್ನೊಬ್ಬರಿಗೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಬಾರ್ದಲ್ಲ, ಇನ್ನೂ ಜಾಸ್ತಿ ಮಾಡಬಾರ್ದು. ಟೈಮ್ ಆಗ್ತಾ ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಪೊಲೀಸ್ ಹೇಳಿದ್ರೆ ಕೇಳಬೇಕು. ಮೊದಲೆಲ್ಲ ರೋಡ್ಗಳಲ್ಲೇ ಮಾಡ್ತಾರೆ. ಈಗ ಮೊದಲೆಲ್ಲ ರೋಡ್ಗಳಲ್ಲೇ ಮಾಡೋದಕ್ಕೆ ನಮ್ಮ ಟ್ರಾಫಿಕ್ ಸಿಸ್ಟಮ್ ಇರಲಿಲ್ಲ, ವೆಹಿಕಲ್ ಸಿಸ್ಟಮ್ ಇರಲಿಲ್ಲ, ಪಾಪ್ಯುಲೇಷನ್ ಅಷ್ಟಿರಲಿಲ್ಲ, ರೋಡಲ್ಲೇ ಹೋಗ್ತಾ ಇತ್ತು. ಈಗ ರೋಡಲ್ಲಿ ತುಂಬ ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗ್ತದೆ. ಮೊನ್ನೆ ಯಾವುದೋ ಒಂದು ಆಂಬುಲೆನ್ಸ್ ಬಂತು, ಎಷ್ಟು ಕಷ್ಟ ಆಯಿತು ಅಂತಂದರೆ ಅವ್ರನ್ನೆಲ್ಲ ಸರಿಸಿ ಹೋಗಿ ಹೊರಗಡೆ ಹೋಗೋದು ತುಂಬ ಕಷ್ಟ. ಹಾಗೆ ನಮ್ಮದೇ ಸಿಸ್ಟಮ್, ನಮ್ಮದೇ ಊರಲ್ಲಿರುವಂಥವ್ರಿಗೆ ಸಮಸ್ಯೆ ಆಗೋದು, ಬೇರೆ ಯಾರಿಗೂ ಆಗಿದ್ದ ಸಮಸ್ಯೆ ಆಗೋದು. ರೋಡಲ್ಲಿ ಸ್ವಲ್ಪ ಒಂದು ಸೈಡ್ ಜಾಗ ಬಿಟ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಲೇಟ್ ಆಗುತ್ತೆ ನಮ್ಮದು. ನಾವು ಅಷ್ಟಕ್ಕಾದರೂ ನಾವು ಇದು ಮಾಡಿಲ್ಲ ಅಂದರೆ ಹೇಗೆ? ಸ್ವಲ್ಪ ಕೆಲವರಿಗೆ ಹೇಳಿದರೆ ಏನು ದೊಡ್ಡವ್ರು ಯಾರೋ ಇದು ಮಾಡೋದಿಲ್ಲ. ಯೂತ್ಸ್ ಏನಿರ್ತಾರಲ್ಲ ಅವರು ಸರ್ ಇನ್ನೂ ಸ್ವಲ್ಪ ಅಗಲ ಹೋಗಿ ಎಲ್ಲ ಸ್ವಲ್ಪ ಒಂಥರ ರೋಡೆಲ್ಲ ಬಂದು ಆ ಥರ ಮಾಡಿ. ನಮಗೂ ಭಕ್ತಿ ಇದೆ, ನಾವು ಪೂಜೆ ಮಾಡ್ತೀವಿ, ನಾವು ನಮಗೂ ಒಳ್ಳೇದೇ. ಅದು ನೋಡಿದಾಗ ಯಾವುದೂ ಎಲ್ಲೂ ಸಮಸ್ಯೆ ಇಲ್ಲ, ಎಲ್ಲ ಮಾಡ್ಕೊಂಡಿಲ್ಲ. ಮುಂಚಿತವಾಗಿ ನಮಗೆ ತಿಳಿಸಿ. ಆಮೇಲೆ ಕಾರ್ಯಕ್ರಮದಲ್ಲೂ ಅಷ್ಟೇ ನೈಟ್ ಆದಷ್ಟು ಬೇಗ ಮುಗಿಸಿ. ಕೆಲವರು ಲೇಟಾಗಿ ಬಂದಾಗ ಎಲ್ಲ ಆರ್ಟಿಸ್ಟ್ಗಳು ಏನಂದರೆ ಸಮಸ್ಯೆ ಉಂಟು. ಅಲ್ಲೊಂದು ಕಡೆ ಕಾಂಟ್ರಾಕ್ಟರ್ ಇರ್ತಾರೆ, ಇಲ್ಲೊಂದು ಕಡೆ ಕಾಂಟ್ರಾಕ್ಟರ್ ಇರ್ತಾರೆ. ಅವರೆಲ್ಲ ಸುಟ್ಟು ಬಂದಾಗ ಇಲ್ಲಿ ಹೊರಟು ಅವ್ರು ಇದೇ ಹಬ್ಬ ಅವ್ರಿಗೆ ಒಂದು ಟೈಮು ಎಲ್ಲೆಲ್ಲ ಒಂದು ದಯವಿಟ್ಟು ಕಾರ್ಯಕ್ರಮ ಬೇಗ ಮುಗಿಸಿದ್ರೆ ಎಲ್ಲರೂ ಬರ್ತಾರೆ. ಮತ್ತು ಆಮೇಲೆ ಈ ವಿಶೇಷವಾಗಿ ನೋಡಿದ್ವಿ, ನಮ್ಮ ಹಬ್ಬ ಕಾರ್ಯಕ್ರಮದಲ್ಲೇ ಈ ಕೆಲವು ಸ್ಕಿಟ್ಟು ಆಮೇಲೆ ಇದೆಲ್ಲ ಧಾರ್ಮಿಕರಿದ್ದಾವೆ. ಅದು ದೇವರಿಗೆ ಅವಹೇಳನ ಮಾಡೋ ರೀತಿಯಲ್ಲಿ ಯಾವುದೇ ಪಾತ್ರವನ್ನು ಮಾಡುವಂಥ ನಾವು ಹೇಳಬೇಕು. ಅದು ತಮ್ಗೆ ಗೊತ್ತಿಲ್ಲ, ಅದು ಮಾಡ್ತಾರೆ. ಕಡೆ ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಬಂದು ಕರ್ಕೊಂಡು ನಮ್ಮ ದೇವರಿಗೆ ಅವಹೇಳನ ಮಾಡಿದ್ರು, ಆ ದೇವರಿಗೆ ಇದು ವಿಚಿತ್ರ ಕಲೆಗೆ ರೂಪಿಸಿದ್ರು, ಆ ಥರ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ದಯವಿಟ್ಟು ಆಯೋಜಕರು ಸ್ವಲ್ಪ ನಾವು ನೋಡಬೇಕು. ಯಾರು ಸ್ಪಾನ್ಸರ್ ಆಗಲಿ, ಯಾರು ನಾವು ಕಮಿಟಿಯಲ್ಲಿ ಇದ್ದೀರೋ ಒಂದ್ಸಲ ಕರೆದು ಕೇಳ್ಕೊಂಡು ಮಾಡಿಕೊಡಿ. ಅದನ್ನು ದಯವಿಟ್ಟು ಈ ಸಂಬಂಧದ ಹೇಳೋಕ್ಕೆ ಇಷ್ಟ. ಆಮೇಲೆ ಆಗ್ಬೋದು. ಆಮೇಲೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋದು ಅಂತೆಲ್ಲ ಆಗ್ಬೋದು. ಹೊರಗೆ ಬೇರೆ ಬಂದು ಕೊಡ್ತಾರೆ. ಮೊನ್ನೆ ಹಾಗೆ ಕೃಷ್ಣದಲ್ಲಿ ವೇಷ ಅಂತಾರೆ, ಅಲ್ಲಿ ಬಂದಲೇ ನಮ್ಮ ವಾಮಂಜರಲ್ಲಿ ಮಾಡಿದಾಗ ಅಲ್ಲಿ ಪಾತ್ರವನ್ನು ಬಂದು ಕಂಪ್ಲೇಂಟ್ ಕೃಷ್ಣನ ಪಾತ್ರ ಅವಹೇಳನ ಮಾಡಿದ್ರು. ಸೊ ಅಂಥವೆಲ್ಲ ಆಗಬಾರ್ದು. ನೀವು ಅದನ್ನು ಸರಿಯಾಗಿ ನೋಡಿಬಿಟ್ಟು ಅಂಥ ಪಾತ್ರನ ಇದ್ದರೆ ಕೊಟ್ಟರೆ ಬೇಗ ಮುಗಿತೀವಿ. ಎಲ್ಲರೂ ಭಾಗವಹಿಸ್ತಾರೆ. ಆ್ಯಕ್ಚುಲಿ ನಾವು ನೋಡಿ ಈ ಮಹಿಳೆಯರು ಮಕ್ಕಳು ಸಮೇತ ಬರ್ತಾರೆ. ನಾನು ನಿಮಗೆ ಹೇಳೋದಾದ್ರೆ ಅದೊಂದು ಬೇಗ ಶುರು ಮಾಡಿದರೆ ಒಂದು 3-4 ಕಡೆ ಸ್ಟಾರ್ಟ್ ಮಾಡಿದರೆ ಎಲ್ಲರೂ ಜಾಯ್ನ್ ಆಗ್ತಾರೆ. ನೀವು ಎಲ್ಲರೂ ಕೇಳ್ಕೊಳ್ಳಿ, ಎಲ್ಲರೂ ಬರ್ತಾರೆ. ಅದರಿಂದ ನಾವು ಬೇಗ ಮುಗಿಸ್ಬೇಕು. 10 ಗಂಟೆಲ್ಲ ಮುಗಿಸ್ಬೋದು. ಹೆಚ್ಚಾಗಿ ಒಂದು ನಮ್ಮ ಜಿಲ್ಲೆ ಮೈದಾನ ಮಾತ್ರ ಲೇಟ್. ಜಿಲ್ಲೆ ಮೈದಾನ ಇನ್ನು 10 ಗಂಟೆ ಆಗ್ತದೆ. ಅಲ್ಲಿ ಸ್ವಲ್ಪ ನಿಮ್ಮದು ಸಾಂಪ್ರದಾಯಿಕ ಇದೆ, ಅಲ್ಲಿ ಅದರಿಂದ ಒಳ್ಳೆಯದಾಗುತ್ತೆ. ನೋಡಿ ಆದಷ್ಟು ಬೇಗ ನೀವು ಚೇಂಜ್ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ಟೈಮಿಂಗ್ ಟೈಮ್ ಮಾಡ್ತೀರಾ? ಮೆರವಣಿಗೆ ರಾತ್ರಿ ಕೋಲಾರ ಆಯ್ತು ಮಾಡಿ ರೀತಿಯಿಂದ ಅದು ಸೌಂಡ್ ಸಿಸ್ಟಮ್ ಒಂದು ಹೇಳಿದ್ರು, ಫಸ್ಟ್ ಹೇಳಿದ್ವಿ. ಅದೊಂದು ಅನುಸರಿಸಿ ಬೇರೆ ಹೊಸದಾಗಿ ಯಾವ್ದಾದ್ರು ಮತ್ತೆ ಶುರು ಮಾಡಿದ್ರೆ ಯಾರಿಗೆ ಡೆಮಾನ್ಸ್ಟ್ರೇಷನ್
ಆಗ್ಬೋದು, ಅದೇನು ತೊಂದರೆ ಇಲ್ಲ. ಆದರೆ ಸೌಂಡ್ ಸಿಸ್ಟಮ್ 10 ಗಂಟೆ ಕ್ಲೋಸ್ ಆಗುತ್ತೆ. ಅದರಲ್ಲಿ ಕೆಲವು ಮೈಕ್ ಸೌಂಡ್ಸ್ ಎಲ್ಲ ಇರ್ತದೆ. ಈಗ ಅದಕ್ಕೆ ನೀವು 10 ಗಂಟೆ ಮುಗಿಸ್ಕೊಳ್ಳಿ ಅಂತ ಹೇಳೋದು. ನಾವು ಡಿಜೆಯನ್ನು ನಿಲ್ಲಿಸ್ತೇವೆ, ಆದರೆ ಇದು ಮಾತ್ರ ಅದರಲ್ಲಿ ಕೆಲವು ಮೈಕ್ಸ್ ಇರ್ತದೆ ಸೌಂಡ್ಸ್. ಅದು ಸಹ ನಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನು ವ್ಯಕ್ತಪಡಿಸುವಂಥ ಹಿಂದೂ ಪುರಾಣ ವಿಚಾರಗಳನ್ನು ವ್ಯಕ್ತಪಡಿಸುವಂಥ ಇದೇ ಇರುತ್ತೆ ಎಲ್ಲ ವಿಷಯಗಳು. ಅದನ್ನು ನಾವು ನಿಲ್ಲಿಸಬೇಕು ಅಂತ 12 ಗಂಟೆ ಒಳಗೆ ಸ್ವಲ್ಪ ಕಷ್ಟ ಆಗಿಲ್ಲ. 12 ಗಂಟೆಗೆ ನಾವು ನಮಗೆ ಲೀಸ್ಟ್ ಈಗ ನೀವು ಇಂಪಾರ್ಟೆಂಟ್ ಅಂತ ಕೆಲಸ ಮಾಡಿ ದಯವಿಟ್ಟು ಮುಂಚಿತವಾಗಿ ಸಂಚಾರಿ ಠಾಣೆಯ ಉಪನಿರೀಕ್ಷಕ ಉದಯ ರವಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಹಿರಿಯ ಮುಂದಾಳು ಯು ಪೂವಪ್ಪ ಸಹಿತ ನಗರ ಮತ್ತು ಗ್ರಾಮಾಂತರ ಭಾಗದ ವಿವಿಧ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡು ವಿವಿಧ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅನೀಶ್ ವಿ4 ನ್ಯೂಸ್ ಪುತ್ತೂರು.